ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ವಿ. ಆ್ಯಕ್ಚುಲಿ ನಾವು ಈಗ ಹೊರಟು ಒಂದು ಮೂವಿಗೆ ಹೋಗ್ತಾ ಇದ್ದೀವಿ. ನೋಡಿ ಸಾಧ್ಯ ಇಲ್ಲಿ ಹೊರಟು ನಿಂತಿದ್ದಾನೆ. ಹಾಗೆಯೇ ಅತ್ತೆ ಇಲ್ಲಿ ಕೂತ್ಕೊಂಡಿದ್ದಾರೆ ರೆಡಿಯಾಗಿ ಆತ. ಇವರು ಫಸ್ಟ್ ಟೈಮ್ ಅಂತೆ ಆ ಫಿಲಮ್ಗೆ ಹೋಗೋದು. ಎಷ್ಟು ವರ್ಷಗಳ ನಂತರ? 50 ವರ್ಷಗಳ ನಂತರ ಫಸ್ಟ್ ಟೈಮ್ ಇವತ್ತು ಇವರು ಥಿಯೇಟ್ರಿಗೆ ಹೋಗ್ತಿದ್ದಾರೆ. ನೋಡೋಣ ಇವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಯಾಕಂದರೆ 50 ವರ್ಷಗಳ ಹಿಂದೆ ಇರುವಂತಹ ಥಿಯೇಟ್ರಿಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಆವಾಗ ನಾರ್ಮಲ್ ಆಗಿತ್ತು ಚೇರ್ಸ್ ಎಲ್ಲ, ಇವಾಗ ಸ್ವಲ್ಪ ಕುಷನ್ಸ್ ಎಲ್ಲ ಬಂದು ಹಾಗೆಯೇ ಸೌಂಡು ಎಫೆಕ್ಟ್ ಎಲ್ಲ ತುಂಬ ಚೇಂಜ್ ಇರುತ್ತೆ. ನೋಡೋಣ ಇವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತೇಳಿ ಆಮೇಲೆ ಕೇಳಿ ನಿಮ್ಮನ್ನ ಹೇಳ್ತೀನಿ. ಹಾಗೆಯೇ ಸೌಮ್ಯ ಎಲ್ಲಿದ್ದಾಳೆ? ಸೌಮ್ಯ ಹೊರಡು ಯಾ ಇಂದ ಹೊಡೋದು ಇಲ್ಲಿ ನೋಡಿ ಫಿಲಮ್ಗೆ ನೋಡಿ ಹೋಗ್ಲಿಕ್ಕೆ ಈ ರೀತಿಯಾಗಿ ನಾವು ರೆಡಿ ಆಗ್ತಾ ಇದ್ದೇವೆ. ಅಲ್ಲಿ ಹೊರಡ್ಲಿಕ್ಕೆ ಅವರು ಇದು ಮಾಡ್ತಾ ಇದ್ರು ಅಂತ ಇಲ್ಲಿಗೆ ಬಂದೆ. ಅವಳು ಬಿಡ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದದ್ದು. ಅಲ್ಲ ಅದಕ್ಕೆ ಎಷ್ಟು ಮೇಕಪ್ ಬೇಕಾ? ಮೇಕಪ್ ಎಂತೆಲ್ಲ ಒಂದು ಕಾಜಲ್ ಆಗ್ತಿದ್ದೇನೆ ಅಷ್ಟೇ. ಕಾಜಲ್ ಅದಾದ್ಮೇಲೆ ಅದೆಂತದ್ದು ಫೌಂಡೇಶನ್ ಅಂತ ಎಂತದ್ದು ಫೌಂಡೇಶನ್ ಹಾಕಿಲ್ಲ, ಎಂತೆಲ್ಲ ಉಂಟು ಅದಕ್ಕೆ ಅಂತೇಳಿ ಕೆಲ ಉಂಟು ಇಲ್ಲಿ. ಓಕೆ, ಮಗಳು ನೋಡ್ತಿದ್ದಾಳೆ ಫ್ಯೂಚರ್ನ ರೆಡಿ ಆಗ್ಬೇಕಲ್ಲ ಅಂತೇಳಿ. ಬಾಬಾ ಅಮ್ಮ ದಾದ ಹಂಪು ಅಮ್ಮ ಅವಳು ನೋಡ್ತಿದ್ದಾಳೆ ಅಮ್ಮನನ್ನ. ಅಮ್ಮ ದಾದಂತುಲಿ ಅವಳು ನೋಡೋದು ಫ್ಯೂಚರ್ ನಾನು ರೆಡಿ ಆಗ್ಬೇಕಲ್ಲ ಇದೇ ರೀತಿ ಅಂತೇಳಿ. ಓ ಹೌದಲ್ಲ, ಅದಕ್ಕೆ ಅವಳು ನೋಡೋದು ಇವಾಗ ನಾನು ಹಾಗೆ ರೆಡಿ ಆಗ್ಬೇಕಲ್ಲ ಅಂತ ನೋಡ್ತಿದ್ದಾಳೆ. ಆ್ಯಕ್ಚುಲಿ ಶೋ ಇರೋದು 5:15. ನಾವು ಆಲ್ಮೋಸ್ಟ್ 4:00 ಹೊರಡ್ತಿದ್ದೇವೆ. ಯಾಕಂತಂದರೆ ಹೇಳಲಿಕ್ಕಿಲ್ಲ, ಸ್ವಲ್ಪ ಮಳೆ ಬರುವ ಹಾಗೆ ಇದೆ. ಹಾಗೆಯೇ ಸ್ವಲ್ಪ ಟ್ರಾಫಿಕಲ್ಲಿ ಇದ್ದಿರಬಹುದು, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟು ಹೋಗುವ ಅಂಥೇಳಿ. ಮೋಡ ಆಗಿದೆ ನೋಡಿ, ಮೋಡ ಇದೆ. ಅಲ್ಲ ನಮ್ಮದೊಂದಿಲ್ಲ ಮಳೆ ಬಂದ್ರೂ, ಯಾಕಂದ್ರೆ ನಾವು ಕಾರಲ್ಲಿ ಹೋಗ್ತೀವಿ. ನಮ್ಮ ಕಾರ್ ನಿಂತಿದೆ ನೋಡಿ ಅಲ್ಲಿ ಕೆಳಗಡೆ, ಕಾರಲ್ಲಿ ಹೋಗ್ತೀವಿ. ಹೋಗಿ ಅಲ್ಲಿ ಸಹ ಮಾಲ್ ಒಳಗಲ್ವಾ, ಮಳೆ ಬಂದರೂ ಚಿಂತೆ ಇಲ್ಲ, ಆರಾಮ್ಸಿ ಹೋಗಿ ನಿಂತು ಹೋಗ್ಬೋದು. ನಾನು ಇಲ್ಲಿ ವ್ಲಾಗ್ ಮಾಡ್ತಿದ್ದೀನಿ, ಅವರಲ್ಲಿ ಹೊರಗಡೆ ಇಬ್ಬರು ಕಚ ಅಂತ ಮಾತಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಇದು ಫಸ್ಟ್ ಮೂವಿ. ಅವಳು ನೋಡ್ತಿದ್ದಾಳೆ ಅಮ್ಮ ಏನ್ ಮಾಡ್ತಿದ್ದಾಳೆ ಅಂತ. ಇನ್ನು ಸೌಂಡ್ ನೋಡಿ ರಿಯಾಕ್ಷನ್ ಹೇಗೆ ಅಂತ ಗೊತ್ತಿಲ್ಲ ಅವಳು. ಹೌದು, ಯಾಕಂದ್ರೆ ಇವಳಿಗೆ ಇದು ಫಸ್ಟ್ ಮೂವಿ. ನಾವು ಕರ್ಕೊಂಡು ಹೋಗ್ತಿರೋದೇ ಫಸ್ಟ್. ಅವಳಿಗೂ ಫಸ್ಟ್, ಅವಳ ಅಜ್ಜಿಗೂ ಫಸ್ಟ್. ಈಗ 50 ವರ್ಷಗಳ ನಂತರ ಅವಳು ನೋಡ್ಬೇಕು. ಅಲ್ತಲ್ಲ, ಅಲ್ಲದಿದ್ರೆ ಸಾಕು ಅಂತ ಎನಿಸ್ಕೊಂಡು ಹೋಗ್ತಾ ಇದೀವಿ. ಅಳ್ಲಿಕ್ಕಿಲ್ಲ, ಯಾಕಂದ್ರೆ ನಾವು ಆಲ್ಮೋಸ್ಟ್ ಸ್ವಲ್ಪ ಸೌಂಡ್ ಎಲ್ಲ ಕೊಟ್ಟು ನೋಡ್ತೀವಿ ಮನೆಯಲ್ಲಿ ಮೂವಿ ಎಲ್ಲ. ಅದು ಹೇಳಲಿಕ್ಕಿಲ್ಲ ಅಲ್ಲಿ ಹೋದ್ಮೇಲೆ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅದು ಬೇರೆ ಗತಿಯೇ. ಅದು ಬೇರೆ ನಾವು ಹೋಗ್ತಿರೋ ಸಿನೋಪಾಲಿಸ್, ಅಲ್ಲಿ ಡಾಲ್ಬಿ 7.5 DTS ಸೌಂಡ್ ಇರೋದು. ನೋಡ್ಬೇಕೇನು ಅಂತ ಅದೆಲ್ಲ ನನಗೆ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ ಅಲ್ವಾ. ಹಾಯ್ ಅಮ್ಮ. ನನ್ನ ಮಗ ನಿನ್ನೆನೆ ರೆಡಿ ಆಗಿದ್ದಾನೆ ಹೋಗ್ಲಿಕ್ಕೆ. ನಾವು ಎಲ್ರಿಗಿಂತ ಮೊದಲು ರೆಡಿ ಆದದೆ ಅವನು. ನೋಡ್ಬೇಕು, ಎಂಜಾಯ್ ಮಾಡ್ತಾನಲ್ಲ, ಜಸ್ಟ್ ಮಲ್ಕೊಳಿಕ್ಕೆ ಹೋಗ್ತಾನೆ. ಇಲ್ಲ ಮಲಗೋದಿಲ್ಲ, ನೀನು ಫಿಲಮ್ ನೋಡ್ತಾನೆ. ಲಾಸ್ಟ್ ಹೋಗಿದ್ದಿಲ್ಲ, ಯಾವ ಫಿಲಮ್ ಅದು? ನಾನು ಇಬ್ರು ಹೋಗಿದ್ವಿ. ನೋಡೋಣ, ಕೆಲವು ಸೀನ್ ಬರೋ ಮಾತ್ರ ಹಿಡ್ಕೋಬೇಕು ಅವ್ರನ್ನ. ಅದು ಎದ್ರಿಕೆ ಮಾತ್ರ ಪಾಪ, ಜಾಸ್ತಿ ಏನಿಲ್ಲ. ಹಾಗೆ ಇನ್ನು ಅಲ್ಲೋಗಿ ನೋಡೋಣ. ಪಾರ್ಕಿಂಗ್ಗೆ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಉಂಟು. ಆಕ್ಚುಲಿ ಸೀಸಿಂದ ಎದ್ರಿಂದನೇ ಫುಲ್ಲು ಇದೇ ರೀತಿ ಮೆಲ್ಲನೆ ಬಂದ್ವಿ. ಇಲ್ಲಿ ಆಕ್ಚುಲಿ ಟಿಕೆಟ್ ತಗೊಳ್ಲಿಕ್ಕೆ ಉಂಟು, ಹಾಗೆ ಇಲ್ಲಿ ಸಹ ರಶ್ ಇದೆ. ಮುಂದೆ ಎಷ್ಟು ಗಾಡಿ ನೋಡ್ತೀವಿ, ಹಿಂದೆ ಅದರಿಂದ ಜಾಸ್ತಿ ಗಾಡಿ ಇದೆಲ್ಲ ಈನಲ್ಲಿ ಕಾಣ್ತುಂಟು ತನಕ. ನೋಡಿ ಇಲ್ಲಿ ಮಿರರ್ಲಿ ಕಾಣ್ತಿರ್ಬೋದು, ಇಲ್ಲ ಈಗ ಗೊತ್ತಾಗ್ತಿಲ್ಲ ನೋಡಿ, ಇದ್ರಲ್ಲಿ ತೋರಿಸಿ ನೋಡಿ. ಆಕ್ಚುಲಿ ಇವತ್ತು ಮೂವಿಗೆ ತುಂಬ ರಶ್ ಇದ್ದಿರಬಹುದು. ಆಗ್ಲಿ, ತುಳು ಮೂವಿಗೆ ತುಂಬ ರಶ್ ಇರ್ಬೇಕು ಯಾವಾಗ. ಹೌದು, ವಾಯ್ಸ್ ಸತ್ಯ ಕೇಳಲಿಕ್ಕಿಲ್ಲ, ಯಾಕಂದ್ರೆ ಅಷ್ಟು ರಶ್ ಉಂಟು. ಫುಲ್ಲು ಜನ ಅಂದ್ರೆ ತುಂಬ ಜನ ಇದ್ದಾರೆ. ಬಟ್ ವಾಯ್ಸ್ ಒಂದು ಖಂಡಿತವಾಗಿ ಕೇಳಲ್ಲ, ಯಾಕಂತಂದ್ರೆ ನಾನು ಬೈಕ್ ತರಲಿಲ್ಲ, ಜಸ್ಟ್ ಮೊಬೈಲಲ್ಲಿ ಮಾಡ್ತಿದ್ದೀನಿ. ಯಾಕಂದರೆ ಇಲ್ಲಿ ಕ್ಯಾಮ್ರಾ ಅಲವ್ ಇಲ್ಲ, ಹಾಗಾಗಿ ನೋಡಿ ತುಂಬ ಜನ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡಿ ಥಿಯೇಟ್ರ್ ಒಳಗಡೆ ಎಷ್ಟು ರಶ್ ಇದೆ.
ಓಕೆ ಮೂವಿಯೆಲ್ಲ ನೋಡಿಕೊಂಡು ಊಟಕ್ಕಂತ ಬಂದ್ವಿ ಇಲ್ಲಿ ಒಂದು ಹೋಟ್ಲಿಗೆ ಒಣಾಸ ಅಂತೇಳಿ ಒಂದು ಹೋಟ್ಲು ಇಲ್ಲಿ ನಾನು ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ ಮತ್ತೆ ನೋಡಿ ಇವರು ಊಟ ಆರ್ಡ್ರ್ ಮಾಡಿದ್ದಾರೆ ಮೀನು ಫ್ರೈ ಮತ್ತು ಊಟ ಬಿರಿಯಾನಿ ಸಹ ಬಂತು ಇವಾಗ ಫುಲ್ಲಾ ಓಕೆ ಇದು ಬಿರಿಯಾನಿ ನೋಡ್ಬೇಕು ಟೇಸ್ಟ್ ಆಗಿದೆ ನೋಡಬೇಕು ಆ್ಯಕ್ಚುಲಿ ನಾವು ಇಲ್ಲಿ ಫಸ್ಟ್ ಟೈಮ್ ತಿಂತಿರೋದು ಹೌದಾ ಪಾರ್ಸಲ್ ಅಂದರೆ ನಾವು ಟೇಸ್ಟ್ ನೋಡೋಣ ಹೇಗಿದೆ ಅಂತೇಳಿ ಓಕೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮಗೆ ಆಗಲೇ ಹೇಳಿದೆ ಬಿರಿಯಾನಿ ಹೇಗಿದೆ ಅಂತ ಹೇಳ್ತೀನಿ ಅಂತೇಳಿ ಆ್ಯಕ್ಚುಲಿ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಖುಷಿ ಅನಿಸ್ತು ತುಂಬ ಚೆನ್ನಾಗಿದೆ ಇವಳು ಬರುವಾಗ ಪೇಷಂಟು ತಲೆ ನೋಡ್ತಾ ಉಂಟು ಅಂದರೆ ಸಂಜೆ ಏನಾದರೂ ತಿಂತಾ ಇದ್ದೆ ಅವಳಿಗೆ ಇವತ್ತು ಊಟ ಸ್ವಲ್ಪ ವ್ಯತ್ಯಾಸ ಆಯಿತು ಊಟ ವ್ಯತ್ಯಾಸ ಅಂತ ಸಂಜೆ ತಿಂತಾಳೆ ಬಟ್ ನಾವು ಇವತ್ತು 4:15 ಹೋದ್ವಿ ಹಾಗೆ ಹೊಟ್ಟೆಗೇನಿಲ್ಲ ಅಂದರೆ ರಾತ್ರಿ ಸಹ 8-8:30 ಒಳಗೆ ಊಟ ಆಗ್ತದೆ ಇವತ್ತು 9:30 ಆಯಿತು ಅಷ್ಟೊತ್ತಿಗೆ ತಲೆನೋವೆಲ್ಲ ಸ್ಟಾರ್ಟ್ ಆಯಿತು ಈಗ ಫುಲ್ಲು ಟಯರ್ಡ್ ಆಗಿ ತಲೆನೋವು ಆಗ್ತಾ ಉಂಟು ಈಗ ಬಂದು ಡ್ರೆಸ್ ಚೇಂಜ್ ಮಾಡಿ ಅಷ್ಟು ಬೇಗ ಚಾಪೆ ಎಲ್ಲ ಹಾಸಿ ಆಗಿದೆ ಬೆಡ್ಡಲ್ಲಿ ಕಾಟಲ್ಲಿ ಮಲಗಲ್ಲ ಅಂದರೆ ತುಂಬ ಮೊದಲು ಸೆಕೆ ಆಗ್ತಿತ್ತಲ್ಲ ಮತ್ತೆ ಇವಳೆಲ್ಲಾದರೂ ಆಚೆ ಬೀಳ್ತಾಳೆ ಅಂತ ಭಯ ಕಾಟಲ್ಲಿ ಆ್ಯಕ್ಚುಲಿ 4 ಜನ ಮಲಗಬೇಕು ನಾನು ಇವಳು ಇವನು ಮಗು 4 ಜನ ಮಲಗಲಿಕ್ಕೆ ಜಾಗ ಅಷ್ಟೊಂದು ಸೂಟಬಲ್ ಅನ್ಸಲ್ಲ ಹಾಗಾಗಿ ಬಟ್ ಇವನಿಗೆ ಸೈಡ್ ಮಲಗಲಿಕ್ಕೆ ಆಗೋದಿಲ್ಲ ಸೈಡ್ ಮಲಗಿದ್ರೆ ಇವನು ಬೀಳ್ತಾನೆ ಸೈಡ್ ಅವಳು ಬೀಳ್ತಾಳೆ ನಾವು ಹೋಗ್ತೀವಿ ಓಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೇವೆ ನಿಮಗೆ ನಾವಿನ ಮುಂದಿನ ಒಂದು ಬ್ಲಾಗ್ ಸಿಗ್ತೀವಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ ಬಾಯ್ 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 ಗುಡ್